ನಮಸ್ಕಾರ ವೀಕ್ಷಕರೇ, ಇದು ನಡೆಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೂರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೂರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶಾಂತ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಓಕೆ, ಫಸ್ಟ್ ಟೈಮ್ ನಮ್ಮ ಸೂರುಚಿ ಅಡುಗೆ ಫಸ್ಟ್ ಟೈಮ್. ಎಲ್ಲಿಂದ ಬರ್ತಿದ್ದಾರೆ ನೀವು? ಕೆಲ್ಲಪುತ್ತಿಗೆ. ಕೆಲ್ಲ ಮೂಡುಬಿದ್ರಿಂದ ಬೆಳುವಾಯಿ ಹೋಗಿ ಬೆಳುವಾಯಿಂದ ಒಂದು ಹಲ್ಲಿಗೆ ಹೋಗಬೇಕು. ಸ್ವಲ್ಪ ಅಲ್ಲಿ ದೂರದಿಂದ ಕೆಲ್ಲಪುತ್ತಿಗೆ ಪಾದೆಕಾಪು ಎಂಬಲ್ಲಿ ಮನೆ. ಕೆಲ್ಲಪುತ್ತಿಗೆ ಪಾದೆಕಾಪು. ಕಾಪು. ಓಕೆ, ಕಾಪು ಅಲ್ಲ, ಈ ಕಡೆ ಮಂಗಳೂರಲ್ಲಿ ಒಂದು ಕಾಪು ಉಂಟು ನೋಡಿ. ಓಕೆ, ಸ್ವಲ್ಪ ದೂರದಿಂದ ಬಂದಿದ್ರಲ್ಲ ನೋಡಿ. ಅಲ್ಲಿ ಇದ್ರೂ ಕೂಡ ನಮ್ಮ ಸೂರುಚಿ ಅಡುಗೆ ಮನೆಯ ಪರಿಮಳ ನಿಮ್ಗೆ ಅಲ್ಲಿ ಮುಟ್ಟ ಉಂಟಲ್ಲ. ಓಕೆ, ಏನು ಸ್ಪೆಷಲ್ ಇವತ್ತು ಅಡುಗೆ ಮಾಡ್ತೀವಿ? ಇವತ್ತು ಕ್ಯಾರೆಟ್ ಮತ್ತು ರವದ್ದು ಒಂದು ಸಿಹಿ ಸ್ವೀಟ್. ಕ್ಯಾರೆಟ್ ಮತ್ತು ರವ ಅಂದರೆ ಎರಡನ್ನು ಒಟ್ಟಿಗೆ ಹಾಕಿ ಒಟ್ಟಿಗೆ ಅದು ಬೇರೆ ಬೇರೆ ರೀತಿ ಮಾಡ್ಲಿಕ್ಕೆ ಉಂಟು. ಬೇರೆ ಅದೇ ಒಂಥರ ಬರ್ಫಿಯಾಗೆ ಮಾಡಿ ಆಮೇಲೆ ಕಟ್ ಮಾಡೋದಲ್ಲ. ಸ್ವೀಟ್ ಮಕ್ಕಳಿಗೆ ಒಳ್ಳೆಯದು, ನಮಗೂ ಇನ್ನೊಂದು ಇನ್ನೊಂದು ಸಿಗಡಿ ಮೀನು ಉಂಟಲ್ಲ ಸರ್, ಅದರದ್ದು ಉರುವಲ್ ಟೈಪ್ ಮಿಕ್ಸ್, ಮಸಾಲಾ ಮಿಕ್ಸ್ ಉರುವಲ್. ಓಕೆ, ಸಿಗಡಿ ಮೀನು ಇದಲ್ಲ. ಹೌದು. ಓಕೆ, ಗಮ್ಮತ್ ಇರ್ಬೋದು. ಹಾಗಾದರೆ ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಈಗ ಫಸ್ಟಿಗೆ ಕ್ಯಾರೆಟ್ ರವೆ ಎಲ್ಲ ಕಾಂತುಂಟು. ಹಾಗಾದ್ರೆ ಈಗ ಕ್ಯಾರೆಟ್ ಬರ್ಫಿ ಮಾಡ್ತಾ ಇದ್ರಲ್ಲ. ಓಕೆ, ಸ್ಟಾರ್ಟ್ ಮಾಡೋದು. ಹಾಗಾದ್ರೆ ಎಂತ ಬೇಕು ಫಸ್ಟಿಗೆ? ಈಗ ಏನೊಂದು ತವಾ ಬೇಕಾ? ತವಾಗೆ. ಓಕೆ, ಮಣಾಲೆ ಅಲ್ಲ. ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ. ಸರಿ. ನಿಮ್ಮ ಮನೆಯಲ್ಲೆಲ್ಲ ನೀವೇ? ಹೌದು. ಇಲ್ಲಿ ನೋಡಿ, ನಾನು ಒಲೆ ಉರಿಸೋದು. ಇದಕ್ಕೆ ಬಿಸಿ ಆಗಲಿ, ಸ್ವಲ್ಪ ಬಾಣಲೆ ಬಿಸಿ ಆಗಬೇಕಲ್ಲ. ಹೌದು. ಓಕೆ, ಅಂದರೆ ರವೆ ಎಲ್ಲವನ್ನು ಫ್ರೈ ಮಾಡಿ ಆಮೇಲೆ ಮಾಡ್ಕೊಡೋದು. ಹೌದು. ಮತ್ತು ಇದು ತೆಂಗಿನ ಹಾಲು ಹಾಕಿ ಸರಿ ಇದು ಮಾಡಿ, ಇದು ಬೇಯಬೇಕು ಸ್ವಲ್ಪ. ಚಿಟಿಕೆ ಉಪ್ಪೆಲ್ಲ ಹಾಕಿ. ಇದು ಹೇಗೆ ಬರ್ತದೆ ಈಗ? ಕ್ಯಾರೆಟ್ ಹಲ್ವಾ ಎಲ್ಲ ಬರುತ್ತಲ್ಲ, ಅಷ್ಟು ಫ್ರಿಜ್ಜಲ್ಲಿ ಇಟ್ಟರೆ ಬರ್ಬೋದು. ಸ್ವಲ್ಪ ಸ್ಮೂತ್ ಆಗಿ ಬರುತ್ತಲ್ಲ, ಚೆನ್ನಾಗಿ. ಓಕೆ, ಹೇಗೆ ಅಂತ ಹೇಳಿದ್ರೆ ಮಾಡಿ ಆದಮೇಲೆ ಓಕೆ, ಹೀಗೆ ಹುರಿತಾ ಇರಬೇಕು. ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೆ ಇದು ಹುರಿಬೇಕು. ಓಕೆ, ಕೆಂಪು ಬಣ್ಣ ಬರುವಾಗೆ ರವೆ ಇದನ್ನು ತೆಗೆದಿಡ್ಲಿಕ್ಕೆ ಒಂದು ಓಕೆ, ಹೀಗೆ ಮಗ್ಸ್ತಾ ಇರಬೇಕು. ಓಕೆ ನೋಡಿ, ರವೆ ಅಂತ ಸರಿಯಾಗಿ ಫ್ರೈ ಆಗಿರಬೇಕು. ಹೌದು. ಇಲ್ಲದಿದ್ದರೆ ಅದು ಕೆಟ್ಟಿ ಆಗಿರುತ್ತದೆ, ಹಸಿ ಹಸಿ. ರವದಿಂದ ಸುಮಾರು ಇದು ಮಾಡ್ತಾರಲ್ಲ, ಈ ಥರ ಎಲ್ಲ ಮಾಡ್ತಾರೆ ನೋಡಿ. ಹೌದು. ಓಕೆ, ರವದಿಂದ ಪಾಯಸ ಮಾಡ್ತಾರೆ. ಹೌದು, ನಾನು ಮಾಡಿದ್ದೆ, ಒಳ್ಳೆಯದಾಗುತ್ತೆ. ಅದಕ್ಕೆ ಮಾತ್ರ ಸಕ್ಕರೆ ಹಾಕ್ತಾರಲ್ಲ? ಹೌದು, ಬೆಲ್ಲಕ್ಕಿಂತ. ಹೌದು. ಅದೇ. ಓಕೆ, ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಆಯಿತು, ರೆಡಿ ಆಯಿತು. ಆಫ್ ಮಾಡ್ಕೊಳ್ಳೋದಾ? ಆಫ್ ಬೇಡ, ಇದನ್ನು ಬೇರೆ ಬಿಡುವ. ಓಕೆ, ಇದಕ್ಕೆ ಹಾಕೊಳ್ತೀರಾ? ಇದಕ್ಕೆ ಹಾಕೋಣ. ಇದನ್ನು ಮತ್ತೆ ಹೀಗೆ ಇಡೋಣ, ಅದಲ್ಲಿರಲಿ. ಓಕೆ, ಇದಕ್ಕೆ ತುಪ್ಪ ಹಾಕಬೇಕಲ್ಲ? ಓಕೆ, ನಾವು ತುಪ್ಪ ಅಂತ ಬಂದಾಗ KC ಅವರ ಶುದ್ಧ ಹಸುವಿನ ತುಪ್ಪ ಹಾಕೋದು. ಒಳ್ಳೆ. ಎಷ್ಟು? 2 ಟೀ ಸ್ಪೂನ್. 2 ಸ್ಪೂನ್ ಅಲ್ಲ? ಸಾಕಾ? ಸಾಕು. ಈಗ ಇದನ್ನು ಹುರಿದಿಟ್ಟ ಕ್ಯಾರೆಟ್ ಅಲ್ಲ ಇದಕ್ಕೆ ಹಾಕಬೇಕು. ಓಕೆ, ಸ್ವಲ್ಪ ಆಗ್ತಾ ಬಂದೆ ನೋಡಿ. ಅದೇ ನೋಡ್ಕೊಂಡು ಹಾಕೊಳ್ಬೇಕು. ಹೌದು. ಚೆನ್ನಾಗಿ ಇದು ಫ್ರೈ ಆಗಬೇಕಲ್ಲ ಈಗ? ಚೆನ್ನಾಗಿ ಬೇಡ, ಸ್ವಲ್ಪ ಮೇಲಿಂದ ಸ್ವಲ್ಪ. ಮತ್ತೆ ಹಾಲಲ್ಲಿ ಇದು ಮಾಡಲಿಕ್ಕೆ? ಅದು ಮಾಡಲಿಕ್ಕೆ ಉಂಟು. ಓಕೆ, ಹೀಗೆ ಸ್ವಲ್ಪ ಮಗಿಸ್ತಾ ಹೀಗೆ ಮೆಲ್ಲಗೆ ಮಗ್ತಾ ಇರಬೇಕು. ಹೀಗೆ ಈಗ ಬೇಯ್ತಾ ಬಂತು ನೋಡಿ. ಓಕೆ, ಇದಕ್ಕೆ ತೆಂಗಿನ ಹಾಲು ತೆಂಗಿನ ಹಾಲು ಇಟ್ಟಿದ್ದೀವಲ್ಲ, ಇದನ್ನು ಹಾಕ್ತಾ ಬರಬೇಕು. ಓಕೆ, ಇದರಲ್ಲಿ ಹಾಕೋಣ. ದಪ್ಪ ಹಾಲೆ ಹಾಕ್ತಾ ಇದ್ದೇನೆ ನಾನು. ಓಕೆ, 1 ಬೌಲ್. ಅಂದರೆ ಮೆಜರ್ಮೆಂಟ್ ನೋಡ್ಕೊಂಡು ಹಾಕೋದು? ಹೌದು. ಎಲ್ಲ ಹಾಕ್ಲಿಕ್ಕಿಲ್ಲ? ಎಲ್ಲ ಹಾಕಲಿಕ್ಕಿಲ್ಲ. ಓಕೆ, ಈಗ ನಾನು 3 ಬೌಲ್ 2.5 ಬೌಲ್ ಹಾಕಿದೆ. 2.5 ಬೌಲ್ ಇಲ್ಲೇ ಇಡೋದಲ್ಲ ಸರ್? ಓಕೆ. ಇವತ್ತು ಅಡುಗೆ ಮನೆ ಫುಲ್ ನಿಮ್ಮದು? ಚಿಟಿಕೆ ಉಪ್ಪು ಹಾಕಬೇಕಾ? ಓಕೆ, ಹಾಲಂತೂ ಸ್ವಲ್ಪ ಕುದಿ ಬರಬೇಕು. ಇದು ಬೇಯ್ತಾ ಇರಬೇಕು ಒಟ್ಟಿಗೆ, ಕ್ಯಾರೆಟ್ ಮತ್ತು ಇದು. ಇದಕ್ಕೆ ಈಗ ಉಪ್ಪು ಸೇರಿಸ್ತೇನೆ. ಓಕೆ, ಹೌದು, ಚೂರು. ಎಷ್ಟು ಬೇಕು? ಒಂದು ಚಿಟಿಕೆ ಉಪ್ಪು. ಅಷ್ಟೇ. ಇಲ್ಲಿ ನೋಡ್ತಾ ಇರಬೇಕು, ಹೀಗೆ ಮಗಿಸ್ತಾ. ಓಕೆ, ನೀರು ಕಡಿಮೆ ಆದರೆ ಗೊತ್ತಾಗುವಾಗ ನೀರು ಆ್ಯಡ್ ಮಾಡಿ. ಕಡಿಮೆ ಕಾಣಿಸುವಾಗ ಸ್ವಲ್ಪ ಇದಕ್ಕೆ ಸೇರಿಸಬೇಕು. ಹೀಗೆ ಇವಾಗ ಇದು ಕುದಿ ಬರ್ತಾ ಉಂಟು. ಇದು ಹೌದು ಫುಲ್ ಕುದಿ ಬರ್ತಾ ಹೌದು, ಬೇಯ್ತಾ ಉಂಟು. ಇದು
ಕ್ಯಾರೆಟ್ ಬೇಯಬೇಕು ಒಳ್ಳೆ. ಓಕೆ ಓಕೆ ಓಕೆ. ಹೀಗೆ ಈಗಲೇ ಸಕ್ಕರೆ ಹಾಕೊಳ್ಳೋದಾ? ಇಲ್ಲ, ಒಂಚೂರು. ಹಾಂ ಓಕೆ. ಇದಕ್ಕಿಂತ ಮುಂಚೆ ಇದು ಹಾಕೊಳ್ಳಿ, ಹಾಂ ಏಲಕ್ಕಿ ಪುಡಿ. ಹೌದು ನೋಡಿ ಹೀಗೆ ಹೀಗೆ ಓಕೆ. ಹೀಗೆ. ಎಸ್ ಮ್ಯಾಮ್ ಹೇಳಿ, ನೀವು ವೆಜ್ಜಲ್ಲಿ ಜಾಸ್ತಿ ಮಾಡೋದಾ ಅಡಿಗೆ ನಾನ್ ವೆಜ್ಜಾ? ಎರಡೂ ಮಾಡ್ತೇನೆ. ಎರಡು ಮಾಡ್ತೀರಾ? ಓಕೆ. ನಿಮ್ಮ ಉಡುಪಿ ಆ ಕಡೆ ಎಲ್ಲ ನಾನ್ ವೆಜ್? ಉಡುಪಿ ಅಲ್ಲ, ಮೂಡುಬಿದ್ರಿ. ಹಾಂ ಮೂಡುಬಿದ್ರೆ ತಾಲೂಕು ನಮಗೆ ಮಂಗಳೂರೇ. ಮಂಗಳೂರು ಬರುತ್ತೆ. ಹೌದು ಹೌದು. ಅಲ್ಲೆಲ್ಲ ಜಾಸ್ತಿ ನಾನ್ ವೆಜ್ ಇರುತ್ತೆ ಅಂತ? ಹಾಂ ಇರುತ್ತದೆ ಸರ್. ಹೌದು. ಕೋಳಿ, ಮೀನು. ಕೋಳಿ, ಮೀನಂತೂ ಜಾಸ್ತಿ ಇರುತ್ತೆ. ಹೌದು. ಓಕೆ. ಇದು ಫಸ್ಟಿಗೆ ಒಂಚೂರು ಹಾಕುವ. ಇದು ಇದು ಡ್ರೈ ಫ್ರೂಟ್ಸ್, ಹಾಂ. ಬೀಜ, ಬಾದಾಮಿ ಮತ್ತು ಖರ್ಜೂರ. ಖರ್ಜೂರ ಅಲ್ಲ? ಓಕೆ. ಮೂರನ್ನು ಕೂಡ ಚಿಕ್ಕದಾಗಿ ಹೌದು ಕಟ್ ಮಾಡ್ತಾ ಬರಬೇಕು, ಹೀಗೆ ಹೀಗೆ. ಆಮೇಲೆ ಮತ್ತೆ ಆ್ಯಡ್ ಮಾಡೋದು. ಹಾಂ ಆಮೇಲೆ ಕೂಡ ಆ್ಯಡ್ ಮಾಡಲಿಕ್ಕೆ. ಹೌದು. ಈಗ ಸ್ವಲ್ಪ ಹಾಕಿದ್ರಾ? ಹಾಂ. ಓಕೆ. ಈಗ ರವೆ ಹಾಕುವ. ಹಾಕೊಳ್ಳೋದಾ? ಹಾಂ ಹಾಕೋದು. ಸ್ವಲ್ಪ 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 ಹೊರಕ್ಲಾ? ಹಾಂ ಪೂರ ಹಾಕಿ. ಹಾಗೆ. ಈಗ ತಲ ಹಿಡಿಲಿಕ್ಕೆ ಬಾರದು. ಇದು ನೋಡಿ ಬೇಯ್ತಾ ಬಂತು. ಇದಕ್ಕೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಬೇಕಾದವರಿಗೆ ಜಾಸ್ತಿ ಹಾಕ್ಬೋದು, ಸ್ವಲ್ಪ ಸಿಹಿ ಕಡಿಮೆ ಇದ್ದವರಿಗೆ ಕಡಿಮೆ ಹಾಕಬೇಕು. ಹೀಗೆ. ಎಷ್ಟು ಗಟ್ಟಿ ಬೇಕಾಗುತ್ತಾ? ಹೌದು, ಗಟ್ಟಿ ಇದ್ರೆ ಒಳ್ಳೇದು. ಅದು ಮತ್ತೆ ತಣ್ಣಗಾಗುವಾಗ ನಮ್ಗೆ ಬೇಕಾದ ಹಾಗೆ ಕಟ್ ಮಾಡಿಕೊಂಡು ಇಡಬೇಕು. ಇದು ಇನ್ನು ತುಂಬ ಇದಾಗಬೇಕಾ ಹೇಳೋದು? ಇಲ್ಲ, ಸ್ವಲ್ಪ ಡ್ರೈ ಆಗಬೇಕು ಅಂತಿಲ್ಲ, ಸ್ವಲ್ಪ ಡ್ರೈ ಆದರೆ ಸಾಕು. ಓಕೆ. ಹೀಗೆ ತಲ ಹಿಡಿಯಲು ಇಡಬಾರ್ದು. ಅದು ಇಡಬಾರ್ದು. ಹೌದು, ತಳ ಹಿಡಿದ್ರೆ ಹೋಯ್ತಲ್ಲ. ಅದು ಹೋಯ್ತು ನೋಡಿ, ನೀವು ಅದನ್ನೊಂದು ಸ್ಪೀಡಲ್ಲಿ ಹಿಡಿದ್ರಿ ನೋಡಿ. ಓಕೆ. ಇವಾಗ ಬೇಕಾದರೆ ಸ್ವಲ್ಪ ರುಚಿಗೆ ತುಪ್ಪ ಸೇರಿಸ್ಬೋದು. ತುಪ್ಪ ಆ್ಯಡ್ ಮಾಡಿ, ಒಂದು ಚೂರು ಆ್ಯಡ್ ಮಾಡಿ. ಓಕೆ. ಇದಕ್ಕೆಲ್ಲ ತುಪ್ಪ ಎಲ್ಲ ಇದ್ದರೆ ಚೆನ್ನಾಗಿರುತ್ತಲ್ಲ? ಹೌದು. ನಾವು ತುಪ್ಪ ಅಂತ ಬಂದಾಗ ಕೀರ್ತಿಯವರ ತುಪ್ಪವನ್ನೇ ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಇನ್ನೊಂದು ಚೂರು ಹಾಕಿ. ಓಕೆ. 2 ಟೀ ಸ್ಪೂನ್. ಹಾಂ ಸಾಕು. ನೋಡಿ ಹೀಗೆ ಚೆನ್ನಾಗಿ ಬರ್ತದೆ. ಈ ಥರ ಸಾಕಾಗುತ್ತಾ ಇದು? ಇಲ್ಲ, ಹಾಂ, ಸ್ವಲ್ಪ ಡ್ರೈ ಆಗಬೇಕಲ್ಲ? ಹೌದು. ಓಕೆ. ಅರ್ಜೆಂಟ್ ಮಾಡೋದೆಲ್ಲ ಆಗೋದಿಲ್ಲ. ಅಡುಗೆ ಮಾಡುವಾಗೆಲ್ಲ ಅರ್ಜೆಂಟ್ ಮಾಡಬಾರ್ದು. ಅರ್ಜೆಂಟ್ ಮಾಡಿದರೆ ಸ್ವಲ್ಪ ಹಾಳಾಗಿರುತ್ತೆ. ಹೌದು. ನಿಮ್ಮ ಮನೆಯಲ್ಲೆಲ್ಲ ಯಾರೆಲ್ಲ ಇದ್ದೀರಾ? ನಾನು, ಮಕ್ಕಳು, ಮತ್ತೆ ತಮ್ಮನೆ ಹೆಂಡತಿ. ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಒಟ್ಟಿಗೆ ಒಟ್ಟಿಗೆ ಇರ್ತೇವೆ, ಒಮ್ಮೊಮ್ಮೆ ಅವರವರ ಮನೆಗೆಲ್ಲ ಹೋಗ್ತಾರೆ. ಹಾಗೆ ಕೂಡು ಕುಟುಂಬ ನಿಮ್ಗೆ? ಹೌದು. ಅದು ಗಮ್ಮತ್ ಇರುತ್ತೆ ನೋಡಿ. ಹೌದು. ಅವಾಗೆಲ್ಲ ಇಷ್ಟು ಕಡಿಮೆ ಎಲ್ಲ ಮಾಡಲಿಕ್ಕಿಲ್ಲ, ಅಡುಗೆಲ್ಲ ಮಾಡಿದ್ರೆ ಜಾಸ್ತಿ ಮಾಡಬೇಕು. ಹೌದು. ನೋಡಿ ಈಗ ಆಗ್ತಾ ಬಂತು ಸರ್. ಓಕೆ. ನೋಡಿ ಇಷ್ಟು ಈಗ ನೋಡಿ ಕರೆಕ್ಟಾಗಿ ಡ್ರೈ ಆಗ್ತಾ ಉಂಟಲ್ಲ? ಹೌದು. ಈ ಥರ ಆಗಬೇಕು. ಕಲರ್ ನೋಡಿ. ಕಲರ್ ಅಂತೂ ಚೆನ್ನಾಗಿ ಬರ್ತುಂಟಲ್ಲ? ಮತ್ತು ರವೆ ಕೂಡ ಸ್ವಲ್ಪ ನಾವು ಹುರ್ಕೊಂಡ ಕಾರಣ ಬೇಯಬೇಕು ಅಂತ ಏನಿಲ್ಲ ಜಾಸ್ತಿ. ಅದು ನೋಡಲಿಕ್ಕೆ ಸ್ವಲ್ಪ ಕಡಿಮೆ ಇರುವಾಗಲೂ ನೋಡಿ ಬೇಯುವಾಗ ಸ್ವಲ್ಪ ಜಾಸ್ತಿನೇ ಆಯಿತು. ನೋಡಿ ಇದಕ್ಕೆ ಒಂದು ಈಗ ಪ್ಲೇಟ್ ಬೇಕು. ಪ್ಲೇಟಿಗೆ ತುಪ್ಪ ಸವರಿ ಇಡಬೇಕು. ಆಯ್ತು, ಇದು ಆಗ್ತಾ ಬಂತು ಸರ್. ಆಗಿದ್ದಲ್ಲ? ಹೌದು. ಆಫ್ ಮಾಡ್ಕೊಳ್ಳೋದಾ? ಹಾಂ, ಆಫ್ ಮಾಡುವ. ಓಕೆ. ಚಂದ. ಈಗ ನಾವು ಪ್ಲೇಟಿಗೆ ಹಾಕೋದು. ಹೌದು. ಓಕೆ. ಓಕೆ, ಪ್ಲೇಟ್ ಕೂಡ ರೆಡಿ ಆಗಿದೆ. ಆಗಿದೆ. ಇದಕ್ಕೆ ತುಪ್ಪ ಸವರಬೇಕು. ಓಕೆ. ಪ್ಲೇಟಿಗೆಲ್ಲ ಸ್ವಲ್ಪ ತುಪ್ಪ ಸವರಿದ್ರೆ ಚೆನ್ನಾಗಿ ಅದು ಕಟ್ ಮಾಡಲಿಕ್ಕೆಲ್ಲ ಕಟ್ ಮಾಡಲಿಕ್ಕೆ ಆಗ್ತದೆ. ಹೌದು, ನಾವು ಹೇಗೆ ಬೇಕೋ ಆ ಆಕಾರ. ಸರಿ, ಫುಲ್ಲು ಇಲ್ಲಿ ತನಕ. ಸರಿ, ಸಾಕಾಗುತ್ತಾ? ಹಾಂ, ಸರಿ, ಸಾಕು. ಇದು ಸ್ವಲ್ಪ ತಣ್ಣಗಾಗುವ ಮುಂಚೆನೇ ನಾವು ಇದಕ್ಕೆ ಹಾಕಬೇಕು, ಬಿಸಿ ಇರುವಾಗಲೇ. ಓಕೆ. ನೋಡಿ ಹೀಗೆ ಹಾಕೊಳ್ಬೇಕಾ? ಹಾಕಿ. ಈ ಥರ ಆಯ್ತಲ್ಲ? ಈಗ ಅದರಲ್ಲಿ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಹೀಗೆ ನೋಡಿ ರೌಂಡ್ ಆಯ್ತಲ್ಲ? ನಾವು ಡ್ರೈ ಫ್ರೂಟ್ಸ್ ಎಲ್ಲ ಲಾಸ್ಟಿಗೆ ಹಾಕೊಳ್ಳೋದಾ? ಹೌದು. ಈಗ ಹಾಕೊಳ್ಳೋದು ನೋಡಿ. ಆಯಿತು. ಈಗ ಇದಕ್ಕೆ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ತಿದ್ದೀರಲ್ಲ? ಕೈಯಿಂದಲೂ ಹಾಕ್ಬೋದು. ಹೀಗೆ ಇದು ಜಾಸ್ತಿ ಹಾಕಿದರೆ ರುಚಿ ಜಾಸ್ತಿ ಇರ್ತದೆ. ಹೌದು, ಪೀಸ್ ಮಾಡಿದರೆ ಇನ್ನೂ ಅದರಲ್ಲಿ ಗಮತ ಇರುತ್ತೆ. ಹೌದು, ಮಕ್ಕಳೆಲ್ಲ ನೋಡಿ ಆ ಕಡೆ ಆ ಥರ ಹೊತ್ಕೊಂಡ್ರೆ ಕರೆಕ್ಟ್ ಆಗುತ್ತಲ್ಲ? ಹೀಗೆ ಟಚ್ ಮಾಡ್ತೀವಿ. ಇದು ಈಗ ತಣ್ಣಗಾದಾಗ ಸ್ವಲ್ಪ ಗಟ್ಟಿ ಆಗ್ತದೆ? ಹೇಗೆ ಗಟ್ಟಿ ಆಗ್ತದೆ? ಈಗ ಆಲ್ಮೋಸ್ಟ್ ರೆಡಿ ಅಲ್ಲ? ಆಯಿತು.
ರೆಡಿ ಆಯ್ತು ಇದು. ಇನ್ನು ತಣ್ಣಗಾದ್ಮೇಲೆ ಹೀಗೆ ಕಟ್ ಮಾಡಿ ನಾವು ಹೀಗೆ ಬೇಕು ಹಾಗೆ ಸರಿಯಲ್ಲಿ ಕೊಡ್ಬೋದು. ಓಕೆ ನನ್ನ ನೋಡಿ ಸ್ವೀಟ್ ರೆಡಿ ಆಯಿತು. ಬಿಸಿಯಾದ ರವೆ ಮತ್ತು ಕ್ಯಾರೆಟ್ ಇದು ನೋಡಿ. ನಾನು ಬೀಟ್ರೂಟ್ ಕ್ಯಾರೆಟ್ ರವಾ ಕ್ಯಾರೆಟ್ ಇದು ಬರ್ಫಿ ರೆಡಿ ಆಗಿದೆಲ್ಲ ನೋಡಿ. ಮೇಲ್ಗಡೆ ನೀವು ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಗಮ್ಮತ್ತಾಗಿ ಕೊಟ್ಟಿದ್ದೀರಾ. ಇದು ಲಾಸ್ಟಿಗೆ ನಾವು ಕಟ್ ಮಾಡಿ ತಗೊಳ್ಬೇಕಲ್ಲ. ಓಕೆ, ಹಾಗಾದರೆ ಈಗ ಟೇಸ್ಟ್ ನೋಡಿ. ಆಯಿತು. ಓಕೆ, ಶಾಂತ ಮ್ಯಾಮ್ ಸಾಕಾಗಿರುವಂತಹ ರವಾ ಮತ್ತು ಕ್ಯಾರೆಟ್ನ ಬರ್ಫಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕ್ಯಾರೆಟ್ ರವಾ ಬರ್ಫಿ ತಯಾರಿಸುವ ವಿಧಾನ: ಮೊದಲಿಗೆ 1 ಕಪ್ ರವೆಯನ್ನು ಘಮ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ 2 ರಿಂದ 3 ಚಮಚ ತುಪ್ಪವನ್ನ ಬಿಸಿ ಮಾಡಿಕೊಂಡು ಕ್ಯಾರೆಟ್ ತುರಿಯನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದು 2 ಕಪ್ ಹಾಲು, ಚಿಟಿಕೆ ಉಪ್ಪು, ಏಲಕ್ಕಿ ಪುಡಿ ಹಾಕಿ ಬೇಯಿಸಿ. ಕ್ಯಾರೆಟ್ ಬೆಂದ ನಂತರ ಗೋಡಂಬಿ, ಬಾದಾಮಿ ಹಾಗೂ ಖರ್ಜೂರದ ಚೂರುಗಳು ಹಾಕಿ ಹುರಿದ ರವೆ, ರುಚಿಗೆ ಅನುಸಾರವಾಗಿ ಸಕ್ಕರೆ ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ರವೆ ಬೆಂದ ನಂತರ 1-2 ಚಮಚ ತುಪ್ಪ ಹಾಕಿ 1 ಮುದ್ದೆ ಬರುವವರೆಗೂ ಬೇಯಿಸಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಗೋಡಂಬಿ, ಬಾದಾಮಿ ಚೂರುಗಳನ್ನು ಉದುರಿಸಿ. ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ಕ್ಯಾರೆಟ್ ರವಾ ಬರ್ಫಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.